ಪುತ್ತೂರು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಮಂತ್ರಣ ಪತ್ರಿಕೆಯಲ್ಲಿ ಅನ್ಯಮತೀಯ ಅಧಿಕಾರಿಯಾದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಅವರ ಹೆಸರನ್ನ ಮುದ್ರಿಸುವ ಮೂಲಕ ಹಿಂದೂ ಸಂಘಟನೆಗಳು ಹಾಗೂ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿರುವ ಪುತ್ತೂರು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ವರ್ಗ ಇದೀಗ ಮತ್ತೊಂದು ವಿವಾದವನ್ನು ತನ್ನ ಮೈಮೇಲೆ ಎಳೆದುಕೊಂಡಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನವು ಅತ್ಯಂತ ಪುರಾತನ ಹಾಗೂ ಪಾವಿತ್ರ್ಯತೆಯನ್ನು ಹೊಂದಿರುವಂತಹ ದೇವಸ್ಥಾನವಾಗಿದ್ದು, ದೇವಸ್ಥಾನದ ಆವರಣದಲ್ಲಿ ಹಾಕಿರುವ ಪ್ಲಾಸ್ಟಿಕ್ ಶೆಡ್ ನೆಟ್ ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ದೇವಸ್ಥಾನದ ಜಾತ್ರೋತ್ಸವ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ಚಪ್ಪರ ಹಾಕುವುದು ಹಿಂದಿನಿಂದಲೂ ಬಂದಿರುವಂತಹ ರೂಢಿಯಾಗಿದ್ದು, ಈ ಚಪ್ಪರವನ್ನ ದೇವಸ್ಥಾನದ ಭಕ್ತರು ತೆಂಗಿನಗರಿಯ ಹಾಳೆ ಹಾಗೂ ಅಡಿಕೆ ಮರದ ಕಂಬಗಳ ಮೂಲಕ ತಯಾರಿಸುತ್ತಿದ್ದರು. ಆದರೆ ಈ ಬಾರಿ ಚಪ್ಪರವನ್ನ ದೇವಸ್ಥಾನದ ಆಡಳಿತ ವರ್ಗವೇ ಮಾಡಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಈ ಬಾರಿ ಪ್ಲಾಸ್ಟಿಕ್ ಶೆಡ್ ನೆಟ್ಗಳನ್ನ ಆವರಣದಲ್ಲಿ ಚಪ್ಪರವನ್ನಾಗಿ ಹಾಕಿದ್ದು, ಮದುವೆ ಮುಂಜಿಗಳಿಗೆ ಬಳಸುವ ಅತ್ಯಂತ ಕೊಳಕಾಗಿರುವ ಪ್ಲಾಸ್ಟಿಕ್ ಶೆಡ್ ನೆಟ್ಗಳನ್ನ ಬಳಸಲಾಗಿದೆ. ಜಾತ್ರಾ ಸಂದರ್ಭಗಳಲ್ಲಿ ದೇವರ ದರ್ಶನ ಬಲಿ ನಡೆಯಲಿದ್ದು, ಜಾತ್ರೆಯ ಹೆಚ್ಚಿನ ಸಮಯದಲ್ಲಿ ಮಳೆಯಾಗುತ್ತಿದ್ದು, ಈ ಬಾರಿಯೂ ಮಳೆ ಬಂದರೆ ಪ್ಲಾಸ್ಟಿಕ್ ಮೇಲಿರುವ ಈ ಕೊಳಕುಗಳು ದೇವರ ಮೇಲೆ ಬಿದ್ದು ದೇವರು ಮೈಲಿಗೆಯಾಗುವ ಆತಂಕ ಭಕ್ತರದ್ದಾಗಿದೆ. ಭಕ್ತರು ಈ ಬಗ್ಗೆ ಮುಜರಾಯಿ ಇಲಾಖೆಗೆ ದೂರು ಸಲ್ಲಿಸಲಿದ್ದಾರೆ. ಅಡಿಕೆ ಮರದ ಕಂಬದಲ್ಲಿ ತೆಂಗಿನ ಅರಿಗಳಿಂದ ಸಿಂಗಾರಿಸಿ ತಳಿರು ತೋರಣಗಳಿಂದ ಅದನ್ನು ಸಿಂಗಾರಿಸುವಂಥದ್ದು ಜಾತ್ರೋತ್ಸವಕ್ಕೆ. ಆದರೆ ಈ ಸರ್ತಿ ಆ ಅಧಿಕಾರಿಗಳು ಸಮೇತ ವರ್ಷ ಪ್ರತಿ ಊರ 10 ಸಮೇತ ಕರೆಯುವಂಥ ಸಭೆಯನ್ನು ಸಮೇತ ಕರೆಯಲಿಲ್ಲ. ನಾನು ಮೊನ್ನೆ ಬಂದು ನೋಡುವಾಗ ಒಳಗೆ ಮೇಲೆ ಹಾಕಿದಂಥ ಶೇಡ್ ನಟ್ಟು ಅದು ಕೊಳಕು ಇಡೀ ಗಲೀಜಾಗಿ ಹೋಗಿದೆ. ಅದನ್ನು ಕೋರಿಕಟ್ಟಗೆ ಹಾಕಿದ್ದಾರಾ ಅಥವಾ ಯಾವುದಾದ್ರು ಮಾಂಸಾಹಾರ ಅಥವಾ ಶಾಕಾಹಾರದ ಫಂಕ್ಷನ್ಗೆ ಹಾಕಿದ್ದಾರಾ, ಅದು ನೆಲದಲ್ಲಿ ಬಿದ್ದು ಇಡೀ ಗಲೀಜಾಗಿ ಹೋಗಿದೆ. ಅಥವಾ ಚಪ್ಪರವನ್ನು ಮೇಲೆ ಹಾಕಿದ್ದಾರೆ. ದೇವಸ್ಥಾನದ ಜಾತ್ರೋತ್ಸವ ಸಂದರ್ಭದಲ್ಲಿ ಕಳೆದ 50 ವರ್ಷಗಳಿಂದ ದೇವಸ್ಥಾನಕ್ಕೆ ಚಪ್ಪರವನ್ನ ಉಚಿತವಾಗಿ ಮಾಡಿಕೊಂಡು ಬರುತ್ತಿರುವ ಭಕ್ತಾದಿಗಳಿಗೂ ದೇವಸ್ಥಾನದ ಆಡಳಿತ ವರ್ಗದ ಈ ನಿರ್ಧಾರದಿಂದ ಬೇಸರವಾಗಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಸೇರಿಕೊಂಡು ಕರಸೇವೆ ಮಾಡಿ ದೇವಸ್ಥಾನಕ್ಕೆ ಅಚ್ಚುಕಟ್ಟಾದ ಚಪ್ಪರವನ್ನು ಹಾಕುತ್ತಿದ್ದು, ಈ ಬಾರಿ ದೇವಸ್ಥಾನದ ಆಡಳಿತ ವರ್ಗ ಯಾರಲ್ಲೂ ಕೇಳದೆ ದೇವಸ್ಥಾನದ ಆವರಣದಲ್ಲಿ ಕೊಳಕಾದ ಪ್ಲಾಸ್ಟಿಕ್ ಶೆಡ್ ನೆಟ್ಗಳನ್ನ ಅಳವಡಿಸಿದೆ. ಪ್ಲಾಸ್ಟಿಕ್ ಶೆಡ್ ನೆಟ್ಗೆ ದೇವಸ್ಥಾನದಿಂದ 70,000 ರೂಪಾಯಿ ಬಾಡಿಗೆ ನೀಡಿದ್ದು, ಆಡಳಿತಾಧಿಕಾರಿಗಳ ಲಾಭಕ್ಕೆ ಇದನ್ನು ಬಳಸಿಕೊಳ್ಳಲಾಗಿದೆ ಎಂಬ ಆರೋಪ ಭಕ್ತರದ್ದಾಗಿದೆ. ಒಟ್ಟಾರೆಯಾಗಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ವಿವಾದದ ಕೇಂದ್ರ ಬಿಂದುವಾಗಿ ಮಾರ್ಪಾಡಾಗಿದೆ. ಈ ಅಧಿಕಾರಿಗಳು ಇಲ್ಲಿ ಬರ್ತಾರೆ ಹೋಗ್ತಾರೆ, ಆದರೆ ಊರಿನ ಭಕ್ತರು ನಾವು ಇದೇ ದೇವಸ್ಥಾನಕ್ಕೆ ಬರಬೇಕು, ಇದೇ ದೇವರು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮನಗಳನ್ನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಮಗೆ ನಮ್ಮ ದೇವರ ಮೇಲೆ ನಮಗೆ ಎಲ್ಲವನ್ನು ಕೊಡುವಂಥ ದೇವರ ಜಾತ್ರೆಯ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಪವಿತ್ರವಾದ ರೀತಿಯಲ್ಲಿ ನಡ್ಕೊಳ್ಳುವಂಥ ಈ ಅಧಿಕಾರಿಗಳನ್ನು ದೇವರು ಸದ್ಬುದ್ಧಿಗಳನ್ನು ಕೊಡಬೇಕು. ಮತ್ತು ಇಲ್ಲಿಯ ಆಡಳಿತ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗೂ ಅದು ಮನವರಿಕೆ ಆಗಬೇಕು. ಅರ್ಚಕ ವೃಂದದ ಕಡೆಯಿಂದ ನಮ್ಮ ಪ್ರಾರ್ಥನೆ ಇದರ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಏನಂತ ಹೇಳಿದರೆ, ಇಂಥ ವ್ಯವಸ್ಥೆಗಳು ಬಂದಾಗ ಅರ್ಚಕರು ಸಮೇತ ಧ್ವನಿ ಎತ್ತಿ ಮಾತಾಡಬೇಕು, ಇದನ್ನು ಪ್ರತಿಭಟಿಸಬೇಕು ಅಂತ ಒಂದು ಮನವಿಯನ್ನು ಮಾಡುತ್ತೆ. ಒಂದೆಡೆ ಆಮಂತ್ರಣ ಪತ್ರಿಕೆಯ ವಿವಾದ ಭಾರೀ ಚರ್ಚೆಯನ್ನುಂಟು ಮಾಡಿದ್ದು, ಇದೀಗ ಕೊಳಕು ಪ್ಲಾಸ್ಟಿಕ್ ಶೆಡ್ ನೆಟ್ ಅನ್ನ ದೇವಸ್ಥಾನದ ಆವರಣದೊಳಗೆ ಹಾಕಿರುವುದು ಮಹಾಲಿಂಗೇಶ್ವರನ ಭಕ್ತಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯ ಮುಜರಾಯಿ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಈ ಪ್ರಕರಣವೂ ಕೂಡ ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ.